ಬಂಟರ ಸಂಘ ಮುಂಬೈ ವಸಾಯಿ ಡಹಾಣು ಪ್ರಾದೇಶಿಕ ಸಮಿತಿಯ ಸಂಚಾಲಕ ನಲಸೋಪಾರ ಜನಪ್ರಿಯ ಹೋಟೆಲ್ ಉದ್ಯಮಿ ಇನ್ನಂಜೆ ಶಶಿಧರ್ ಕೆ ಶೆಟ್ಟಿ ಅವರು ಲಾಕ್ಡೌನ್ನಿಂದಾಗಿ ಊರಲ್ಲಿದ್ದು ಮುಂಬೈಗೆ ಬರಲು ಅಸಾಧ್ಯವಾದರೂ ಲಾಕ್ಡೌನ್ನಿಂದಾಗಿ ಮುಂಬೈನ ತನ್ನ ಪರಿಸರದ ಜನಸಾಮಾನ್ಯರು ತೊಂದರೆ ಅನುಭವಿಸಬಾರದು ಅಂತ ಮನೆಯಲ್ಲೇ ಇದ್ದುಕೊಂಡು ತುಳು ಕನ್ನಡಿಗರಿಗೆ ಆಹಾರ ಸಾಮಗ್ರಿಗಳ ಕಿಟ್ ಅನ್ನು ವಿತರಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಕೊರೋನಾ ಮಹಾಮಾರಿಯಿಂದ ಸಂಪೂರ್ಣ ಜಗತ್ತು ತತ್ತರಿಸಿ ಹೋಗಿದೆ. ಅದರಲ್ಲಿ ನಮ್ಮ ಭಾರತ ದೇಶ ಕೂಡ ಹೊರತಾಗಿಲ್ಲ. ಸರ್ಕಾರ ತೆಗೆದುಕೊಂಡ ಲಾಕ್ಡೌನ್ನ ನಿರ್ಧಾರಗಳು ನಮಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳನ್ನು ಎದುರಿಸುವ ಹಾಗೆ ಮಾಡಿದೆ. ಅಲ್ಲದೆ ಈ ಲಾಕ್ಡೌನ್ ವಿಸ್ತರಿಸಲ್ಪಟ್ಟಿದ್ದು ಮುಂಬೈ ತುಳು ಕನ್ನಡಿಗರ ಸಂಕಷ್ಟದ ಪರಿಸ್ಥಿತಿಯನ್ನು ಮನಗಂಡು ತಮ್ಮ ಪರಿಸರದಲ್ಲಿ ಸಂಕಷ್ಟದಲ್ಲಿರುವ ತುಳು ಕನ್ನಡಿಗರಿಗೆ ಸಹಾಯ ಮಾಡಲು ಮುಂದಾದ ಪರಿಸರದ ಸಂಸ್ಥೆಗಳಾದ ಬಂಟರ ಸಂಘ ಮುಂಬೈ, ವಸಾಯಿ ಡಹಾಣು ಪ್ರಾದೇಶಿಕ ಸಮಿತಿ, ತುಳುಕೂಟ ಫೌಂಡೇಶನ್, ನಲಸೋಪಾರ ಹಾಗೂ ಶ್ರೀದೇವಿ ಯಕ್ಷಕಲಾ ನಿಲಯದ ಪದಾಧಿಕಾರಿಗಳು ನಯಗಾವ್ನಿಂದ ಡಹಾಣುವರೆಗಿನ ಸಂಕಷ್ಟದಲ್ಲಿ ಇರುವಂತಹ ತುಳು ಕನ್ನಡಿಗರಿಗೆ ಸಹಾಯ ಮಾಡಿದ್ದಾರೆ. ಇನ್ನಂಜೆ ಶಶಿಧರ್ ಕೆ ಶೆಟ್ಟಿ ಮತ್ತು ಅವರ ತಂಡದ ಈ ಸೇವೆಗೆ ಬಂಟರ ಸಂಘ ಮುಂಬೈನ ಅಧ್ಯಕ್ಷರಾದ ಪದ್ಮನಾಭ ಪಯ್ಯಡೆ, ಬಿಲ್ಲವರ ಅಸೋಸಿಯೇಷನ್ ಮುಂಬೈನ ಅಧ್ಯಕ್ಷರಾದ ಚಂದ್ರಶೇಖರ ಪೂಜಾರಿ, ಮಂಗಳೂರು ಕರ್ನೀರೆ ಫೌಂಡೇಶನ್ನ ಪ್ರವರ್ತಕರಾದ ಕರ್ನೀರೆ ವಿಶ್ವನಾಥ ಶೆಟ್ಟಿ, ಬಂಟರ ಸಂಘ ಮುಂಬೈ ಮೀರಾಭಾಯಂದರ್ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದ ಗಿರೀಶ್ ಶೆಟ್ಟಿ ತೆಳ್ಳಾರ್, ಕುಲಾಲ ಸಂಘ ಮುಂಬೈನ ಅಧ್ಯಕ್ಷರಾದ ದೇವದಾಸ್ ಕುಲಾಲ್ ಹೀಗೆ ವಿವಿಧ ಸಮುದಾಯದ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ.